ಇವತ್ತು ನಾನು ಮೇಥಿ ಮಟರ್ ಪದಾರ್ಥ ಮಾಡ್ತೇನೆ. ಅದಕ್ಕೆ ನಾನು ಒಂದು 4 ನೀರುಳ್ಳಿ ಕೊಯ್ದಿದ್ದೇನೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸು. ಈಗ ಹಸಿಮೆಣಸು, ನೀರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಹುರಿತೇನೆ. ಈಗ ಗೇರು ಬೀಜ ಇದು ಮಾಡಿ ಈಗ ಪೇಸ್ಟ್ ಮಾಡ್ತೇನೆ. ಗೇರು ಬೀಜ ಸಾಕ್ಲಿಕ್ಕೆ ಉಂಟು ಅದಕ್ಕೆ. ಗೇರು ಬೀಜ ಮತ್ತು 4-5-6 ಬಾದಾಮ್ ಹಾಕಿದ್ದೇನೆ. ಈಗ ಇದು ಕಡ್ದು ತರ್ತೇನೆ. ನಾನು ಹಾಲು ಹಾಕಿ ಕಡಿತೇನೆ. ಈರುಳ್ಳಿ ಹುರಿದದ್ದು ಸಾಕು, ಆಫ್ ಮಾಡ್ತೇನೆ. ಈಗ ಸ್ವಲ್ಪ ತಣಿಲಿ ಅದು. ನೋಡಿ, ಇದು ಈಗ ಪೇಸ್ಟ್ ಆಯಿತು. ಬಿಸಿ ಆರಿದ ಮೇಲೆ ಕಡಿತೇನೆ ಅದು. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಎಣ್ಣೆ ಬಿಸಿ ಆದ ಮೇಲೆ ಅರ್ಧ ಮೆಂತ್ಯ ಸೊಪ್ಪು ಇದರಲ್ಲಿ ಹಾಕ್ತೇನೆ. ಈಗ ಇದಕ್ಕೆ ಬಟಾಣಿ ಹಾಕ್ತೇನೆ. ಇನ್ನೊಂದು ಕಾವಲಿ ಇಟ್ಟಿದ್ದೇನೆ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೇನೆ, ಸ್ವಲ್ಪ ಜೀರಿಗೆ ಹಾಕ್ತೇನೆ, ಸ್ವಲ್ಪ ಸೋಪು ಹಾಕ್ತೇನೆ. ಈಗ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ತೇನೆ. ಮೊಸರು ತೆಗೆದಿದ್ದೇನೆ, ಅದಕ್ಕೆ ಸ್ವಲ್ಪ ಹಳದಿ ಹುಡಿ ಹಾಕ್ತೇನೆ, ಕೊತ್ತಂಬರಿ ಹುಡಿ ಹಾಕ್ತೇನೆ, ಸ್ವಲ್ಪ ಜೀರಿಗೆ ಹುಡಿ ಹಾಕ್ತೇನೆ, ಸ್ವಲ್ಪ ಗರಂ ಮಸಾಲೆ ಹಾಕ್ತೇನೆ. ನೀರುಳ್ಳಿ, ಹುರಿದ ನೀರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು ಕಡಿದು ತಂದಿದ್ದೇನೆ. ಈ ನೀರುಳ್ಳಿ ಪೇಸ್ಟ್ ಹಾಕ್ತೇನೆ ಇದಕ್ಕೆ. ಸರಿ, ಎಣ್ಣೆ ಬಿಡುವ ತನಕ ಇದು ಹುರಿತೇನೆ. ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ಇದಕ್ಕೆ ಹಾಕ್ತೇನೆ. ಇದರಲ್ಲಿ ಸ್ವಲ್ಪ ಬೇಯ್ತದೆ ಅದು. ಈಗ ಕಡ್ದ ಗೇರು ಬೀಜ ಪೇಸ್ಟ್ ಹಾಕ್ತೇನೆ.
ಹಾಕ್ತೇನೆ. ಈಗ ಸ್ವಲ್ಪ ಸಕ್ಕರೆ ಹಾಕ್ತೇನೆ. ಹಾಲು ಹಾಕ್ತೇನೆ. ಈಗ ಕುದಿ ಬರ್ತದೆ. ಕುದಿ ಬಂದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಮತ್ತೆ ಸೊಪ್ಪು ಹಾಕ್ತೇನೆ. ಆಫ್ ಮಾಡ್ತೇನೆ. ಮಲೈ ಮೇಥಿ ಮಟರ್ ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಿ ಮತ್ತು ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಲೈಕ್ ಹಾಕಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.